ನಮಸ್ಕಾರ ಸ್ನೇಹಿತರೆ. ಗಾಜನೂರು ಎಂದ ತಕ್ಷಣ ವರನಟ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ಊರು ಎಂದು ನೆನಪಾಗುತ್ತದೆ. ಡಾಕ್ಟರ್ ರಾಜ್ಕುಮಾರ್ ಕೂಡ ಬದುಕಿದಷ್ಟು ದಿನ ಹುಟ್ಟೂರನ್ನು ಮರೆಯದೆ ಸಮಯ ಸಂದರ್ಭ ಬಂದಾಗಲೆಲ್ಲ ತಾವು ಹುಟ್ಟಿ ಬೆಳೆದ ಊರಿನ ಬಗ್ಗೆ ಮಾತನಾಡುತ್ತಿದ್ದರು ಹಾಗೂ ಅಲ್ಲಿಗೆ ಸದಾ ಹೋಗಿ ಬರುತ್ತಿದ್ದರು. ತಂದೆಯ ಊರನ್ನು ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಮಕ್ಕಳು ಕೂಡ ಮರೆತಿಲ್ಲ. ಪ್ರತಿ ವರ್ಷ ಸಮಯ ಸಿಕ್ಕಾಗಲೆಲ್ಲ ಪುನೀತ್ ಶಿವಣ್ಣ ಗಾಜನೂರಿಗೆ ಹೋಗಿ ಭೇಟಿ ಕೊಡುತ್ತಿದ್ದರು. ಹಳ್ಳಿಯಲ್ಲಿ ಅವರ ಆತ್ಮೀಯರ ಜೊತೆ ಸಮಯ ಕಳೆಯುತ್ತಿದ್ದರು. ಗಾಜನೂರಿಗೆ ಬಂದಾಗ ಅಣ್ಣವರು ಕುಳಿತುಕೊಳ್ಳುತ್ತಿದ್ದ ಆಲದ ಮರ ಇನ್ನೂ ಇದೆ, ಅಲ್ಲಿಗೆ ಹೋಗಿ ತಾವು ಕೂಡ ಭೇಟಿ ಕೊಡುತ್ತಿದ್ದರು. ಇನ್ನು ಪುನೀತ್ ರಾಜ್ಕುಮಾರ್ ಆಗಲಿ ಶಿವರಾಜ್ಕುಮಾರ್ ಆಗಲಿ ಅವರ ಬಾಲ್ಯಗಳನ್ನು ಕೆಲವು ಕಾಲ ಅಲ್ಲಿ ಕಳೆದಿದ್ದರೆಂದು ನಂಬಲಾಗಿದೆ. ಹೀಗಾಗಿ ಅಲ್ಲಿನ ಬಾಲ್ಯದ ಸ್ನೇಹಿತರನ್ನ ಪುನೀತ್ ಭೇಟಿ ಮಾಡುತ್ತಿದ್ದರು. ಗಾಜನೂರಿನಲ್ಲಿ ಪುನೀತ್ ಬಂದಾಗಲೆಲ್ಲ ಪುನೀತನನ್ನು ನೋಡಲು ಗುಂಪು ಗುಂಪಾಗಿ ಬರುತ್ತಿದ್ದರು. ಅಕ್ಟೋಬರ್ 29ನೇ ತಾರೀಕು ಬೆಳಿಗ್ಗೆ ಪುನೀತ್ ರಾಜ್ಕುಮಾರ್ ಗಾಜನೂರಿಗೆ ಹೋಗುವ ಪ್ರೋಗ್ರಾಂ ರೆಡಿಯಾಗಿತ್ತು. ಆದರೆ ದುರಾದೃಷ್ಟ ಅಂದರೆ ಅವತ್ತು ಬೆಂಗಳೂರಿನಲ್ಲಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗುವ ಒಂದು ಆಹ್ವಾನ ಬರುತ್ತದೆ. ಅವತ್ತು ಅವರು ಆ ಕಾರ್ಯಕ್ರಮಕ್ಕೆ 1 ಗಂಟೆಗೆ ಹೋಗಬೇಕಾಗಿತ್ತು. ಇದೇ ಕಾರಣ ಗಾಜನೂರಿಗೆ ಬೆಳಿಗ್ಗೆ ಹೋಗುವ ಕಾರ್ಯಕ್ರಮವನ್ನ ರದ್ದು ಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲು ಒಪ್ಪಿಕೊಳ್ಳುತ್ತಾರೆ. ಒಂದು ವೇಳೆ ಅವರು ಗಾಜನೂರಿಗೆ ಅಂದು ಬೆಳಿಗ್ಗೆನೆ ಹೋಗಿಬಿಟ್ಟಿದ್ದರೆ ಇವತ್ತು ಅಪ್ಪು ನಿಮ್ಮ ಜೊತೆ ಇರುತ್ತಿದ್ದರೆನ್ನುವ ಒಂದು ನಂಬಿಕೆ ಇದೆ ಅಷ್ಟೇ. ಆದರೆ ವಿಧಿಯ ಆಟವೇ ಬೇರೆ ಸ್ನೇಹಿತರೆ. ಸ್ಟಾರ್ ಕುಟುಂಬದಲ್ಲಿ ಹುಟ್ಟಿದರೂ ಅಹಂ ಪ್ರದರ್ಶಿಸಿದ ನಟ ಪುನೀತ್ ರಾಜ್ಕುಮಾರ್ ಮಾಡಿದ ದೊಡ್ಡ ಗಾಜನೂರಿಗೆ ಆಗಾಗ ಹೋಗುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ನಂಟನ್ನು ಕೂಡ ಬೆಳೆಸಿದ್ದರು ಎಂದು ಅಲ್ಲಿನ ಅವರ ಸ್ನೇಹಿತರು ಹೇಳುತ್ತಾರೆ. ದೊಡ್ಡ ಗಾಜನೂರಿಗೆ ಕುಟುಂಬ ಸಮೇತ ಅಲ್ಲವೇ ಒಬ್ಬರೇ ಬಂದು ಹೋಗುತ್ತಿದ್ದ ಅಪ್ಪು ಇಂದು ಇಲ್ಲ ನಾಳೆ ಗಾಜನೂರಿಗೆ ಬರುವುದಾಗಿ ಸಹೋದರ ಸಂಬಂಧಿಗೆ ತಿಳಿಸಿದ್ದರು ಎಂದು ಕೂಡ ನಂಬಲಾಗಿದೆ. ಗಾಜನೂರಿಗೆ ಬಂದಾಗಲೆಲ್ಲ ತಮ್ಮ ಒಡೆತನದ ವ್ಯಾಪ್ತಿಗೆ ಬರುವ ಜಮೀನಿನಲ್ಲಿ ಸುತ್ತಾಡುತ್ತಾ ಅಣ್ಣವರ ನೆಚ್ಚಿನ ಆಲದ ಮರದ ಕೆಳಗೆ ಕುಳಿತು ಧ್ಯಾನ ಕೂಡ ಮಾಡುತ್ತಿದ್ದರು. ರಾಜ್ಕುಮಾರ್ ಹುಟ್ಟಿದ ಹಳೆಯ ಮನೆಗೂ ಭೇಟಿ ಕೊಟ್ಟು ಗ್ರಾಮಸ್ಥರನ್ನು ಆತ್ಮೀಯವಾಗಿ ಮಾತನಾಡುತ್ತಿದ್ದರು. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಅಪ್ಪು ತಮ್ಮ ಇಡೀ ಕುಟುಂಬದೊಂದಿಗೆ ಗಾಜನೂರಿಗೆ ಭೇಟಿ ಇಟ್ಟು ಬಾಡೂಟ ಸವಿದು ಸ್ಥಳೀಯರೊಂದಿಗೆ ಆತ್ಮೀಯವಾಗಿ ಮಾತನಾಡಿ ಸೆಲ್ಫಿಯನ್ನ ಕೂಡ ಕ್ಲಿಕ್ ಮಾಡಿದ್ದರು. PRK ಪ್ರೊಡಕ್ಷನ್ನಲ್ಲಿ ನಿರ್ಮಾಣವಾಗುತ್ತಿದ್ದಂತಹ ಸಾಕ್ಷ್ಯಚಿತ್ರದ ಚಿತ್ರೀಕರಣದಲ್ಲಿ ಕಳೆದ 3 ದಿನಗಳಿಂದ ಪಾಲ್ಗೊಂಡಿದ್ದ ಪುನೀತ್ ರಾಜ್ಕುಮಾರ್ ನಂತರ ಗಾಜನೂರಿನ ಅಣ್ಣವರ ಮನೆಗೆ ಭೇಟಿ ನೀಡಿ ಸ್ವಲ್ಪ ಕಾಲ ಸಮಯ ಕೂಡ ಕಳೆದಿದ್ದರು. ಈ ವೇಳೆ ಮುತ್ತಣ್ಣನ ಮಗ ಎಂದು ಹಾರೈಸಿದ್ದ ಹಿರಿಯರೊಂದಿಗೆ ಸೆಲ್ಫಿಯನ್ನ ಕ್ಲಿಕ್ ಮಾಡಿಕೊಂಡು ಅಪ್ಪು ಸಂಭ್ರಮಿಸಿದ್ದ ಫೋಟೋ ಈಗ ವೈರಲ್ ಆಗಿದೆ. ತವರೂರಿನ ಮೋಹ ಬಿಡದ ಅಪ್ಪು ಶುಕ್ರವಾರ ಗಾಜನೂರಿಗೆ ಭೇಟಿ ನೀಡಬೇಕಿತ್ತು. ಆ ವೇಳೆಗೆ ಹಾಸಿಗೆ ಹಿಡಿದಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಸೋದರಿ ನಾಗಮ್ಮ ಅವರನ್ನ ಭೇಟಿ ಮಾಡುವುದಾಗಿ ಆಪ್ತರೊಂದಿಗೆ ಹೇಳಿಕೊಂಡಿದ್ದರಂತೆ. ಅಲ್ಲದೆ 2 ದಿನ ಗಾಜನೂರಿನಲ್ಲಿ ಇದ್ದು ಸೋಮವಾರ ಮೈಸೂರಿಗೆ ಭೇಟಿ ನೀಡಿ ಕಾಲ್ನಡಿಗೆ ಮೂಲಕ ಬೆಟ್ಟ ಹತ್ತಿ ತಾಯಿ ಚಾಮುಂಡೇಶ್ವರಿಗೆ ದರ್ಶನ ಪಡೆಯುವುದಾಗಿ ಹೇಳಿಕೊಂಡಿದ್ದರಂತೆ. ಅಷ್ಟರಲ್ಲೇ ವಿಧಿಯ ಕೆರೆಗೆ ಓಗೊಟ್ಟು ಹೋಗಿರುವ ಆಘಾತಕಾರ ವಿಷಯ ನಾಗಮ್ಮನಿಗೆ ಇನ್ನೂ ಸಹಿತ ಗೊತ್ತಿಲ್ಲ ಎಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ಭೇಟಿ ನೀಡುವುದಾಗಿ ಹೇಳಿದ್ದ ಹಿನ್ನೆಲೆಯಲ್ಲಿ ಗಾಜನೂರಿನಲ್ಲಿರುವ ಫಾರ್ಮ್ ಹೌಸ್ನ ಮುಖ್ಯ ದ್ವಾರದ ಬಳಿ ಗೇಟನ್ನು ಹಾಕಿಸಲಾಗಿತ್ತು. ಈ ನಡುವೆ ಪುನೀತ್ ಅವರು ಸಾವನ್ನಪ್ಪಿದ್ದಾರೆಂಬ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂತೆ ಗ್ರಾಮಸ್ಥರು ಆಘಾತಗೊಳಗಾಗಿದ್ದರು. ಅಲ್ಲದೆ ಕೊಳ್ಳೇಗಾಲ ಹಾಗೂ ಚಾಮರಾಜನಗರ ಜಿಲ್ಲೆ ಸುತ್ತಮುತ್ತ ಇರುವಂತಹ ಗ್ರಾಮಗಳಲ್ಲಿ ಈ ವಿಷಯ ಕೇಳಿ ಈಗಲೂ ಕೂಡ ಅಲ್ಲಿ ದಿಗ್ಭ್ರಾಂತರಾಗಿದ್ದಾರೆ. ತಮ್ಮ ನೆಚ್ಚಿನ ನಟನಿಗೆ ಗೌರವವನ್ನು ಕೂಡ ಸೂಚಿಸುತ್ತಿದ್ದಾರೆ. ಗಾಜನೂರಿನಲ್ಲಿ ರೈತರಾಗಿರುವ ನಾಗಪ್ಪ ಅವರು ಮಾತನಾಡಿ, ಪುನೀತ್ ರಾಜ್ಕುಮಾರಲ್ಲಿ ಅವರ ತಂದೆ ರಾಜ್ಕುಮಾರ್ ಅವರ ಸಾಕಷ್ಟು ಗುಣಗಳಿದ್ದವು. ಪುನೀತರನ್ನು ನೋಡಿದರೆ ರಾಜ್ಕುಮಾರ್ ಅವರನ್ನೇ ನೋಡಿದಂತೆ ಆಗುತ್ತಿತ್ತು ಎಂದು ನಾಗಪ್ಪ ತಮ್ಮ ದುಃಖವನ್ನು ಹಂಚಿಕೊಂಡಿದ್ದಾರೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ತವರೂರಾದ ತಮಿಳುನಾಡಿನ ತಾಳವಾಡಿ ಸಮೀಪದ ದೊಡ್ಡ ಗಾಜನೂರಿನಲ್ಲಿ ಪುನೀತ್ ರಾಜ್ಕುಮಾರ್ ನಿಧನಕ್ಕೆ ಜನರು ಕಂಬನಿಯನ್ನು ಈಗಲೂ ಕೂಡ ಮಿಡಿಯುತ್ತಿದ್ದಾರೆ. ಇದು ಕಾಕತಳಿಯ ಇರಬಹುದು, ಆದರೆ 100ಕ್ಕೆ 100 ನಿಜ. ಯಾರೋ ನಿನ್ನೆ ಹೇಳ್ತಾ ಇದ್ರು 17ಕ್ಕೆ ಹುಟ್ಟಿದ ಜನರೇ ಅಕಾಲಿಕ ಮರಣ ಹೊಂದಿದ್ದಾರೆ ಎಂದು.
ಹೌದು, ಕನ್ನಡ ಚಿತ್ರರಂಗದ ಮಟ್ಟಿಗಂತೂ ಇದು 100ಕ್ಕೆ 100 ಸತ್ಯ ಆಗಿ ಹೋಗಿದೆ. ಪುನೀತ್ ರಾಜ್ಕುಮಾರ್ ನಿಮ್ಮೆಲ್ಲರ ಅಪ್ಪು ಹುಟ್ಟಿದ್ದು ಮಾರ್ಚ್ 17. ಹಾಗೆಯೇ ಚಿರಂಜೀವಿ ಸರ್ಜಾ ಹುಟ್ಟಿದ್ದು ಅಕ್ಟೋಬರ್ 17. ಸಂಚಾರಿ ವಿಜಯ್ ಕೂಡ ಹುಟ್ಟಿದ್ದು ಜುಲೈ 17. ಆಕಾಶದಲ್ಲಿ ನಕ್ಷತ್ರಗಳು ಕಡಿಮೆ ಆಗ್ತದೆ ಅಂತ ದೇವರಿಗೆ ಅನಿಸಿರಬಹುದು. ಅದಕ್ಕೆ ಆ ದೇವರು ಭೂಮಿಯಲ್ಲಿ ಮಿನುಗುತ್ತಿರುವ ಕೆಲವೊಂದು ನಕ್ಷತ್ರಗಳನ್ನು ತನ್ನತ್ತ ಕರೆಸಿಕೊಂಡಿದ್ದಾನೆ. ಅಂತಹ ಒಂದು ಧ್ರುವ ತಾರೆಯೇ ನಿಮ್ಮೆಲ್ಲರ ಅಪ್ಪು ಪುನೀತ್ ರಾಜ್ಕುಮಾರ್. ಸ್ನೇಹಿತರೆ, ಸಂಬಂಧವಿಲ್ಲ, ಸ್ನೇಹಿತನೂ ಅಲ್ಲ, ಹುಚ್ಚು ಅಭಿಮಾನಿ ಕೂಡ ನಾನಲ್ಲ. ಆದರೂ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಕೆಲವೊಂದು ಸಾವು ನಮಗೆ ಸಂಬಂಧ ಇಲ್ಲದಿದ್ದರೂ ಮೌನವನ್ನು ತಂದುಕೊಡುತ್ತದೆ. ಅಂತಹ ಒಂದು ವ್ಯಕ್ತಿತ್ವವೇ ಪುನೀತ್ ರಾಜ್ಕುಮಾರ್. ಅದು 1999. ಅಶ್ವಿನಿಯವರ ಜೊತೆ ಪುನೀತ್ ರಾಜ್ಕುಮಾರ್ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ. ಅವರಿಗೆ ವಂದಿತಾ, ಧೃತಿ ಎಂಬ 2 ಹೆಣ್ಣು ಮಕ್ಕಳಿದ್ದಾರೆ. ಪುನೀತ್ ರಾಜ್ಕುಮಾರ್ ಸ್ಯಾಂಡಲ್ವುಡ್ನ ದೊಡ್ಡ ಸ್ಟಾರ್ ಆದರೂ ಮನೆಯಲ್ಲಿ ಮಾತ್ರ ಪಕ್ಕಾ ಫ್ಯಾಮಿಲಿ ಮ್ಯಾನ್. ವಾರವಿಡೀ ಶೂಟಿಂಗ್ ಮಾಡಿದರೂ ವಾರಾಂತ್ಯದಲ್ಲಿ ಬ್ರೇಕ್ ತೆಗೆದುಕೊಂಡು ಹೆಂಡತಿ ಮಕ್ಕಳ ಜೊತೆ ಕಾಲ ಕಳೆಯುತ್ತಿದ್ದರು. ತಮ್ಮ ಪತ್ನಿ ಹಾಗೂ ಪುತ್ರಿಯರ ಜೊತೆ ಸ್ನೇಹಿತ ರೀತಿಯಲ್ಲಿ ಇರುತ್ತೇನೆಂದು ಹಲವಾರು ಬಾರಿ ಅವರು ಕೆಲವೊಂದು ಸಂದರ್ಶನಗಳಲ್ಲಿ ಹೇಳಿದ್ದಾರೆ. ಪಕ್ಕದ ಮನೆಯಲ್ಲಿಯೇ ಇರುವ ರಾಘವೇಂದ್ರ ರಾಜ್ಕುಮಾರ್ ಅವರ ಆರೋಗ್ಯವನ್ನು ಕೂಡ ಅವರೇ ನೋಡಿಕೊಳ್ಳುತ್ತಿದ್ದರು. ಅಂತಹ ವ್ಯಕ್ತಿಯ ಸಾವಾಗಿದೆ ಅಂದರೆ ನಿಜಕ್ಕೂ ಯಾರೂ ಕೂಡ ನಂಬಲು ಸಾಧ್ಯವೇ ಇಲ್ಲ. ಪುನೀತ್ ರಾಜ್ಕುಮಾರ್ ಒಬ್ಬ ಶಿಸ್ತಿನ ಮನುಷ್ಯ. ಆಕಾಶದಷ್ಟು ಬೆಳೆದರೂ ಅವರ ಪಾದಗಳು ಮಾತ್ರ ಭೂಮಿಯ ಮೇಲೆ ಬೇರೂರಿದ್ದವು. ಅವರು ಇಷ್ಟೆಲ್ಲ ಬೆಳೆಯೋದಕ್ಕೆ ಆ ಒಬ್ಬ ದೇವರು ಕಾರಣ ಎಂದು ಅವರು ಪದೇ ಪದೇ ಅವರು ತಮ್ಮ ಆತ್ಮೀಯರಲ್ಲಿ ಹೇಳಿಕೊಳ್ಳುತ್ತಿದ್ದರು. ಹೌದು, ಅವನೇ ನಿಮ್ಮೆಲ್ಲರ ಬಜರಂಗಬಲಿ. ಪುನೀತ್ ರಾಜ್ಕುಮಾರ್ ಅವರ ಆರಾಧ್ಯ ದೈವ ಆಂಜನೇಯ ಅಂದರೆ ಪುನೀತ್ಗೆ ಅಚ್ಚುಮೆಚ್ಚಿನ ದೇವರು. ಪ್ರತಿ ಶನಿವಾರ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಹನುಮಂತನ ದೇವಸ್ಥಾನಕ್ಕೆ ತಪ್ಪದೇ ಹೋಗುತ್ತಿದ್ದರು. ಒಂದು ವೇಳೆ ಬೇರೆ ಊರಿನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದರೆ ಆ ಊರಿನಲ್ಲಿ ಅಥವಾ ಅಕ್ಕಪಕ್ಕದ ಊರುಗಳಲ್ಲಿ ಇರುವಂತಹ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದೇ ಮುಂದಿನ ಕೆಲಸವನ್ನು ಮಾಡುತ್ತಿದ್ದರು. ಪುನೀತ್ ರಾಜ್ಕುಮಾರ್ ಕೊನೆಯ ಉಸಿರು ಎಳೆದಿದ್ದು ಶುಕ್ರವಾರ. ಆದರೆ ಮರುದಿನ ಶನಿವಾರ ಅವರು ಮೈಸೂರು ರಸ್ತೆಯಲ್ಲಿರುವ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕೆಂದು ಅವರು ತಮ್ಮ ಪತ್ನಿ ಅಶ್ವಿನಿಯವರ ಹತ್ರ ಹೇಳಿಕೊಂಡಿದ್ದಾರೆ. ಕೇವಲ 1 ತಿಂಗಳ ಹಿಂದೆಯೇ ಅವರು ಮೈಸೂರು ರಸ್ತೆ ಬಾಪೂಜಿ ನಗರ ಹತ್ತಿರ ಇರುವ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಪುನೀತ್ ಪ್ರತಿನಿತ್ಯವೂ ವ್ಯಾಯಾಮ ಮಾಡುತ್ತಿದ್ದರು. ತಮ್ಮ ಮನೆಯಲ್ಲಿಯೇ ತಮಗಾಗಿಯೇ ಒಂದು ಸಪರೇಟ್ ಆಗಿ ಒಂದು ವ್ಯಾಯಾಮ ಶಾಲೆಯನ್ನು ಕೂಡ ಮಾಡಿಕೊಂಡಿದ್ದರು. ಪ್ರತಿನಿತ್ಯ ಜಿಮ್ ಪ್ರಾರಂಭ ಮಾಡುವ ಮೊದಲು ಅವರು ಅಲ್ಲಿಯೇ ಇರುವ ಆಂಜನೇಯ ಮೂರ್ತಿಗೆ ಮೊದಲು ನಮಸ್ಕಾರ ಮಾಡಿಯೇ ಅವರು ತಮ್ಮ ನಿತ್ಯದ ಜೀವನವನ್ನು ಮಾಡುತ್ತಿದ್ದರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಪುನೀತ್ ರಾಜ್ಕುಮಾರ್ ತಂದೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಬಜರಂಗಬಲಿಯ ಭಕ್ತರಾಗಿದ್ದರು. ಇದೇ ಕಾರಣ ಬಜರಂಗಬಲಿ ಹಾಗೆಯೇ ಅವರು ಕೂಡ ಅಷ್ಟೇ ಶಕ್ತಿಶಾಲಿಯಾಗಿದ್ದರು, ಅಷ್ಟೇ ಪವರ್ಫುಲ್ ಆಗಿದ್ದರು. ಇದೇ ಕಾರಣ ಅವರನ್ನು ಎಲ್ಲರೂ ಪವರ್ ಸ್ಟಾರ್ ಎಂದೇ ಕರೆಯುತ್ತಿದ್ದರು. ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ಅಪ್ಪುವಿನ ಮೊದಲ ಹೆಸರು ಲೋಹಿತ್ ಆಗಿತ್ತು. ಸತ್ಯ ಹರಿಶ್ಚಂದ್ರವನ್ನು ನೋಡಿದ ಕೆಲವು ಆತ್ಮೀಯರು ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಹತ್ತಿರ ಬಂದು ಲೋಹಿತ್ ಅನ್ನೋ ಹೆಸರು ಅಲ್ಪಾಯುಷಿ ಪಾತ್ರವಾಗಿದೆ, ದಯವಿಟ್ಟು ಆ ಹೆಸರನ್ನು ಅವರಿಗೆ ಇಡಬಾರದೆಂದು ಕೇಳಿಕೊಳ್ಳುತ್ತಾರೆ. ಮುಂದೆ ಪಂಡಿತರನ್ನು ವಿಚಾರಿಸಿ ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರ ಸಲಹೆ ಮೇರೆಗೆ ಅಪ್ಪು ಅವರ ಹೆಸರನ್ನ ಲೋಹಿತ್ ಇಂದ ಪುನೀತ್ ಎಂದು ಬದಲಾಯಿಸಿದರು. ಅಂದಿನಿಂದಲೇ ಅವರು ಪುನೀತ್ ರಾಜ್ಕುಮಾರ್ ಆಗಿದ್ದರು. ಎಲ್ಲರೂ ಕೂಡ ಅಪ್ಪು ಪುನೀತನಾಗಬೇಕೆಂದು ಬಯಸಿದ್ದರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಸ್ನೇಹಿತರೆ, ಹುಟ್ಟು ಯಾಕೆ ಎಂಬುದು ಪ್ರಶ್ನೆ, ಅದಕ್ಕೆ ಉತ್ತರವೇ ಇಲ್ಲ. ಸಾವು ಎಂಬುದು ಉತ್ತರ, ಇನ್ನೂ ಅದನ್ನು ಪ್ರಶ್ನೆ ಮಾಡುವಂತೆ ಇಲ್ಲ. ನಾವು ಎಷ್ಟೇ ಫಿಟ್ ಆಗಿದ್ದರೂ ಎಷ್ಟೇ ದೊಡ್ಡವರಾಗಿದ್ದರೂ ಸಾವಿನ ಮುಂದೆ ನಮ್ಮ ಆಟ ನಡೆಯೋದಿಲ್ಲ. ಗೆಳೆಯರೇ, ಹುಟ್ಟು ನಮ್ಮದಲ್ಲ, ಸಾವು ನಮ್ಮದಲ್ಲ, ಈ ಭೂಮಿ ನಮ್ಮದಲ್ಲ. ನಮ್ಮದು ಅಂತ ನಮ್ಮ ಜೊತೆ ಬರುವುದು ಕೇವಲ ನಂಬಿಕೆ, ಅಭಿಮಾನ, ಸ್ನೇಹ ಮಾತ್ರ. ಇದನ್ನೆಲ್ಲ ಉಳಿಸಿಕೊಂಡಂತಹ ಆ ವ್ಯಕ್ತಿಯೇ ಪುನೀತ್ ರಾಜ್ಕುಮಾರ್. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಫೋಕಸ್ ತಂಡ ಪರವಾಗಿ ನಾವು ಕೂಡ ಬೇಡಿಕೊಳ್ಳುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಯು ಟೇಕ್ ಕೇರ್.